ಮಂಗಳೂರು ದಸರಾ ಎಂದಾಕ್ಷಣ ಕಣ್ಣಿಗೆ ಕಟ್ಟುವುದೇ ಹುಲಿ ಕುಣಿತದ ಮೋಜು. ತಾಸಿಯ ಪೆಟ್ಟಿಗೆ ಹೊಡೆಯುವ ಹುಲಿಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಕಳೆದ ಹಲವು ವರ್ಷಗಳಿಂದ ಇಂತಹ ಹುಲಿ ಕುಣಿತಕ್ಕೆ ಹೆಸರುವಾಸಿಯಾಗಿರುವ ತಂಡಗಳು ಕರಾವಳಿಯಲ್ಲಿವೆ. ಮಂಗಳೂರಿನ ಮುಲ್ಕಿಯ ಕೊಡೆತ್ತೂರು ಹುಲಿಗೆ ಈ ಬಾರಿಯ ನವರಾತ್ರಿಗೆ 58 ವರ್ಷಗಳ ಸಂಭ್ರಮ. ಬನ್ನಿ ಈ ಕುರಿತ ವಿಶೇಷ ವರದಿ ನೋಡ್ಕೊಂಡು ಬರೋಣ. ಹುಲಿವೇಷ ಬರೀ ಕಲೆ ಅಷ್ಟೇ ಅಲ್ಲ, ಅದು ಕರಾವಳಿಗರ ಜೀವಾಳ. ಇಂದು ಇದು ಸೇವೆಯ ರೂಪವನ್ನ ಪಡೆದುಕೊಂಡಿದೆ. ದಕ್ಷಿಣ ಕನ್ನಡದ ಪ್ರಸಿದ್ಧ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾದಂತಹ ಕಟೀಲಿನಲ್ಲಿ ಕಳೆದ 57 ವರ್ಷಗಳಿಂದ ನವರಾತ್ರಿಯ ಮೆರವಣಿಗೆಗೆ ಕೊಡೆತ್ತೂರುದ ಪಿಲಿ ಖ್ಯಾತಿಯನ್ನ ಪಡೆದಿದೆ. ಕಟೀಲಿನಲ್ಲಿ 9 ದಿನಗಳ ಕಾಲ ನಡೆಯುವಂತಹ ನವರಾತ್ರಿ ಉತ್ಸವದಲ್ಲಿ ಕಟೀಲು, ಎಕ್ಕಾರು ಮತ್ತು ಕೊಡೆತ್ತೂರಿನಿಂದ ಹುಲಿವೇಷದ ಮೆರವಣಿಗೆಗಳು ನಡೆಯುತ್ತದೆ. ಅದರಲ್ಲಿ 5ನೇ ದಿನ ಅಂದರೆ ಲಲಿತ ಪಂಚಮಿ ದಿನ ನಡೆಯುತ್ತೆ ಕೊಡೆತ್ತೂರು ನವರಾತ್ರಿ ಮೆರವಣಿಗೆ, ಅಂದ್ರೆ ಕೊಡೆತ್ತೂರುದ ಪಿಲಿ. ನೇ ವರ್ಷದ ನವರಾತ್ರಿ ಮೆರವಣಿಗೆ ಸೇವಾ ಸಮಿತಿ ಕೊಡೆತ್ತೂರು ಇದರ ವತಿಯಿಂದ ಮೆರವಣಿಗೆ ಸಾಗ್ತಾ ಇದೆ. ಎಷ್ಟೋ ಮಂದಿ ತಮ್ಮ ಕಷ್ಟ ಕಾರ್ಪಣ್ಯಕ್ಕೆ ಹುಲಿವೇಷ ಹಾಕುವುದರ ಮೂಲಕ ತಮ್ಮ ಹರಕೆಯನ್ನು ತೀರಿಸ್ತಾ ಇದ್ದಾರೆ. ಎಲ್ಲಿಂದೋ ವಿದೇಶದಿಂದ, ಹೊರದೇಶದಿಂದ ಅಥವಾ ಮುಂಬೈಯಿಂದ ಬಂದು ತಮ್ಮ ಹರಕೆಯನ್ನು ಹುಲಿ ವೇಷ ಹಾಕುವ ಮೂಲಕ ತೀರಿಸ್ತಾ ಇದ್ದಾರೆ. ಕೊಡೆತ್ತೂರಿನಲ್ಲಿ ಹುಲಿವೇಷ ಕಲೆಗೆ ಮಾತ್ರ ಸೀಮಿತವಾಗಿಲ್ಲ, ಸಂಕಟ ನಿವಾರಣೆಗೆ ಹರಕೆಯ ರೂಪವನ್ನ ಪಡೆದುಕೊಂಡಿದೆ. ಅಂದ್ರೆ ಇಲ್ಲಿ ಹರಕೆ ಹೊತ್ತು ಹುಲಿವೇಷವನ್ನ ಹಾಕುವವರು ಇದ್ದಾರೆ. ಕೊಡೆತ್ತೂರು ಕಟೀಲು ದೇವಸ್ಥಾನಕ್ಕೆ ಹತ್ತಿರದ ಸಂಬಂಧ. ಕಟೀಲಿನಲ್ಲಿ ಯಾವುದೇ ವಿಶೇಷ ಕಾರ್ಯಕ್ರಮಕ್ಕೆ ಕೊಡೆತ್ತೂರು ಮತ್ತು ಅತ್ತೂರು ಗ್ರಾಮಗಳ ಪ್ರಮುಖರ ಪಾಲ್ಗೊಳ್ಳುವಿಕೆಯಲ್ಲಿ ನಡೆಯುತ್ತದೆ. ಅದೇ ರೀತಿ ಕಟೀಲಿಗೆ ಸಂಬಂಧಪಟ್ಟ ಕೊಡೆತ್ತೂರು ಈ ಧಾರ್ಮಿಕ ಆಚರಣೆಯನ್ನ ನಡೆಸಿಕೊಂಡು ಬರ್ತಾ ಇದೆ. ಅಲ್ಲದೆ ಸ್ತಬ್ಧ ಚಿತ್ರಗಳನ್ನ ಹೊರತುಪಡಿಸಿ ಉಳಿದ ಎಲ್ಲಾ ವೇಷಗಳು ಮೂಡುಮನೆ ಅಂಗಳದಲ್ಲಿ ಕುಣಿದು ಹೊರಡುವುದು ಇಲ್ಲಿನ ಸಂಪ್ರದಾಯ. ಈ ಮೆರವಣಿಗೆಯಲ್ಲಿ ಮುಖ್ಯವಾಗಿ ಹುಲಿವೇಷವಿದ್ರೆ ಅಕ್ಕಪಕ್ಕ ಇನ್ನು ಕೆಲ ವೇಷಗಳು ಸಾಥನ್ನ ಕೊಡ್ತವೆ. ಕಟೀಲು ದೇವಳದವರೆಗೆ ಮೆರವಣಿಗೆ ನಡೆದು ನಂತರ ದೇವಳದ ರಥಬೀದಿಯಲ್ಲಿ ಕುಣಿಯುತ್ತಾರೆ. ನಂತರ ದೇವಳದಲ್ಲಿ ಪ್ರಸಾದವನ್ನ ಪಡೆದುಕೊಳ್ತಾರೆ. ಇದು ಇಲ್ಲಿನ ವಿಶೇಷ ಧಾರ್ಮಿಕ ನಂಬಿಕೆಯಾಗಿದೆ. ನಿಶಾಂತ್ ಶೆಟ್ಟಿ, ಕಿಲೆಂಜೂರು, ನಮ್ಮ ಕುಡ್ಲ ನ್ಯೂಸ್ 24x7.